ಕಮಲಾಪು ಶ್ರೀ ಮಹಾಲಕ್ಷ್ಮಿ ಮಹಾಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಬಾಲಕೃಷ್ಣ ರಾವ್ರೆನ 7ನೇ ವರ್ಷದ ಪುಟ್ಟುಪರ್ವದ ವಿಶೇಷವಾದ ದೇವಸ್ಥಾನದ ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಅಪ್ಪೆಗೆ ರಂಗಪೂಜದ ವಿಶೇಷ ಸೇವೆಯನ್ನು ಶುಕ್ರವಾರ ರಾತ್ರಿ ನಡೆಪಾಯಿರು. ಪೂಜೆ ಮಾಡುವಾಗ ಏನು ಇರಲಿಲ್ಲ, ಏನೋ ಮಾಡಬೇಕು ಇಂಪ್ರೂವ್ ಮಾಡಬೇಕು ದೇವರು ಇಷ್ಟು ತಂದಿಸಿದ್ದಾನೆ. ಅದು ನನಗೂ ಒಂದು ಮನಸ್ಸು ರಂಗಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಸಂಕಲ್ಪ ಇತ್ತು. ಈಗ ಇವರೆಲ್ಲ ಸೇರ್ಕೊಂಡು ನಮಗೊಂದು ಯಪ್ಪ ಶಾಂತಿ ಮಾಡಿದ್ರು. ಆ ಸಂದರ್ಭದಲ್ಲಿ ಇಡೀ ಸಹ ಭಟ್ರ ಹೆಂಗೆ ಮನಸ್ಸಿತ್ತು ಬಂತು. ಆಗ ಒಂದು ಮನಸ್ಸು ಕೊಡುವ ಲಕ್ಷ ಮಾಡಿ ಕೊಡುವ ಅಂತ ಸಂಕಲ್ಪ ಮಾಡಿಕೊಂಡು ದೇವರ ಸಂಕಲ್ಪ ಬೇರೆ. ನೀವು ಇಲ್ಲಿ ಬಂದ ಸೇರಿ ಇಲ್ಲಿ ಇಟ್ಕೊಂಡು ನೀವು ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾ ಇದ್ದೀರಿ. ಆದರೆ ಇಲ್ಲಿ ಬಂದ ಮೇಲೆ ನಿಮ್ಮಿಂದಾಗಿ ತುಂಬ ಅಭಿವೃದ್ಧಿಯಾಗಿದೆ. ಎಲ್ಲರಿಗೂ ದೇವರನ್ನು ಅನುಗ್ರಹ ಸಿಕ್ಕಿದೆ. ಇವತ್ತೆಲ್ಲ ನಿಮಗೆಲ್ಲ 70ನೇ ವರ್ಷ ಶಾಂತಿ ಬರುವ ಉದ್ದೇಶವಾಗಿ ಇವತ್ತಿನ ದಿವಸ ನೀವು ಇಲ್ಲನ್ನು ದೇವರಿಗೊಂದು ವಿಶೇಷವಾದ ರಂಗಪೂಜಾದಿ ಸೇವೆಗಳನ್ನು ಅರ್ಪಿಸಿ ಆ ದೇವರಿಗೊಂದು ಅಲಂಕಾರಕ್ಕಾಗಿ ಒಂದು ವಸ್ತ್ರವನ್ನು ಆ ದೇವರ ಅರ್ಪಣೆ ಮಾಡಿದಲ್ಲಿ ಆ ವಸ್ತ್ರ ನಾಳೆ ದಿವಸ ಅಥವಾ ನಾಳೆ ವಸ್ತ್ರಾಭರಣ ದೇವರ ಅಲಂಕಾರ ವಹಿಸಿಕೊಳ್ಳಿ ಅವರು ಸಂತುಷ್ಟರಾಗಿರ್ಬೋದು. ನಿಮಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನು ಇರುವಂಥ ಅನುಗ್ರಹ ಮಾಡಿಕೊಂಡು ಭವಿಷ್ಯದ ಉತ್ತರಗಳ ಅಭಿವೃದ್ಧಿ ಶ್ರೇಯಸ್ಸು ಇಷ್ಟಾರ್ಥವನ್ನು ಅನುಗ್ರಹಿಸಿ ಈ ಗ್ರಾಮ ರಾಷ್ಟ್ರ ಬರತಕ್ಕಂಥ ಎಲ್ಲ ರೀತಿಯ ದುರಿತಗಳು ಏನುಂಟು ಅದನ್ನೆಲ್ಲ ದೂರ ಮಾಡಿಕೊಟ್ಟು ಈಗ ಇಡೀ ಪ್ರಪಂಚಕ್ಕೆ ಬಯಸಿದ ಕೊರೋನಾ ಎಂಬಂಥ ವ್ಯಾಧಿಯಿಂದಾಗಿ 2 ವರ್ಷ ಎಲ್ಲರೂ ಕಂಗೆಟ್ಟಿದ್ದೇವೆ. ಅದೇ ಈ ಮಹಾಪೀಡೆ ಇದರಿಂದ ದೂರ ಹೋಗಿ ನಮಗೆಲ್ಲರೂ ಮೇಲ್ಕಾದ ಉತ್ತಮವಾದ ಶ್ರೇಯಸ್ಸು ಇಷ್ಟಾರ್ಥಿ ಉತ್ತಮ ಆರೋಗ್ಯವನ್ನು ಪ್ರಾಪ್ತಿಕೊಂಡು ಎಲ್ಲರಿಗೂ ದೇವರಿಗೂ ಎಲ್ಲರಿಗೂ ಕೂಡ ಕ್ಷೇಮ ಐಶ್ವರ್ಯವನ್ನು ಒದಗಿಸಿಕೊಟ್ಟು ಆ ಮಹಾಲಕ್ಷ್ಮಿ ಪೂರ್ಣ ಅನುಗ್ರಹದಿಂದ ಎಲ್ಲರನ್ನು ಕೂಡ ಕಾಪಾಡಿ ಬರುವ ಹೊಣೆಯಲ್ಲಿ ಆ ಮಹಾಲಕ್ಷ್ಮಿ ಅನುಗ್ರಹಗಳು ನೀವು ಒಪ್ಪಿಸುವಂಥ ವಸ್ತ್ರದಿಂದ ಅವರು ಸಂತುಷ್ಟರಾಗಿ ನೀವು ಭವಿಷ್ಯದಲ್ಲಿ ಧನಗಳ ವಸ್ತುವಾದ ಸಮಸ್ತ ಐಶ್ವರ್ಯವು ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಮನಸ್ಸಿನ ಇಷ್ಟಾರ ಏನುಂಟು ವ್ಯವಹಾರ ಕ್ಷೇತ್ರ ಎಲ್ಲ ರೀತಿಯ ತೊಂದರೆಗಳಿದ್ದರೂ ಅದನ್ನು ದೂರ ಮಾಡಿಕೊಟ್ಟು ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಕ್ಷೇಮಾಭಿವೃದ್ಧಿಯನ್ನು ಆ ಭಗವತಿ ಅನುಗ್ರಹ ಮಾಡಿಕೊಡಿ ಕೊಡುವಂಥ ಸೇವೆಯಿಂದ ಅವರು ಸಂತುಷ್ಟರಾಗಿರಲಿ ಅಂತ ದೇವರಿಗೆ ಅರ್ಪಣೆ ಮಾಡಿ ಇಲ್ಲಿ ನೀಡಿ. ಇದಂ ಫಲಮಯ ದೇವಾಸ ಪದ್ಮಾಸನಸ್ಥಾವಿರ್ಗಡೆ ಮಾತ್ರ ಯದಾಕೆ ಗಂಭೀರಾವರ್ತನಾವಿತರೋತ್ತರೀಯ ಲಕ್ಷ್ಮೀ ದಿರ್ಭೆ ಗಜೇಂದ್ರಿಯ ಸ್ಥಾಪಿತ ಗುಂಬೆ ನಿತ್ಯ ಮಂಗಲ್ಯುಕ್ತ ಸರ್ವಂಗಲ ಮಾಂಗಲ್ಯೇ ಶ್ರೀ ಸರ್ವಾರ್ಥಾಧಿಕೆ ಶರಣೇ ನಾರಾಯಣ ನಮೋಸ್ತೆ ಪ್ರಾರ್ಥನಾ ಸಮರ್ಪಯಾಮಿ.
ಧ್ರುವಂತೆ ರಾಜಾವೃಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತೇಂದ್ರಶ್ಚಾಸ್ಮಿಶ್ಚ ರಾಷ್ಟ್ರಂ ಧ್ರುವಂ ಯೋಸಾರಾದೇವಿ ಕುರ್ವನ್ ಶ್ರೀ ಅಭಿಮತಾಂ ರಂಗಪೂಜಾಂ ಯಾಂ ಸಮರ್ಪಯಾಮಿ. ದೇವರ ಪ್ರಸನ್ನ ಕಾಲದಲ್ಲಿ ನಾವು ದೇವರ ಹತ್ರ ಪ್ರಸನ್ನ ಮನಸ್ಕರಾಗಿದ್ದುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಮುಖ್ಯವಾಗಿ ರಂಗಪೂಜೆ ಅಂತ ಹೇಳಿದರೆ ದೇವರಿಗೆ ವಿಶೇಷವಾದಂಥ ಸೇವೆ. ಧ್ಯಾನಮಾನೇತನ ಸಂತುಷ್ಟ ಆವರಣ ಸಂಯುಧಾಹದಿ ದೇವರನ್ನೆಲ್ಲ ಆವರಣ ದೇವತೆಗಳಿಂದ ಪರಿವಾರ ದೇವತೆಗಳನ್ನೆಲ್ಲ ಸಂಪೂರ್ಣ ಪೂಜಿಸಿಕೊಂಡು ದೇವರಿಗೆ ಬಿಂಬೋಪಾದಿಯಲ್ಲಿ ವಿಶೇಷವಾದಂಥ ಪೀಠಪೂಜಾದಿಗಳನ್ನೆಲ್ಲ ಅರ್ಪಣೆ ಮಾಡಿ ಮಹಾ ನೈವೇದ್ಯವನ್ನು ಅರ್ಪಣೆ ಮಾಡಿ ಅದೇ ರೀತಿಯಲ್ಲಿ ಹೊರಗಿನ ಪರಿವಾರ ದೇವತೆಗಳೆಲ್ಲ ನಾವು ಹಲಿಗೆಯಲ್ಲಿ ಇಟ್ಟು ಅದರಲ್ಲಿ ಶುದ್ಧವಾದಂಥ ವಸ್ತ್ರವನ್ನು ಹಾಕಿ ಅದರ ಎಲೆಯಲ್ಲಿ ಅದರಲ್ಲಿ ಪಂಚಗಜ್ಜ ತೆಂಗಿನಕಾಯಿ ಬಾಳೆಹಣ್ಣು ಹಾಗೆ ಅಡಿಕೆ ಹಾಗೆ ಹೂಗಳನ್ನೆಲ್ಲ ಇಟ್ಟುಕೊಂಡು ನಾವು ದೇವರಿಗೆ ಮಾಡಿದಂಥ 3 ದೀಪದಲ್ಲಿ ದೀಪವನ್ನು ಹೊಡಿಸಿ ದೇವರನ್ನು ಮಾಡಿದಂಥ ರಂಗಪೂಜೆಯಿಂದ ನಮಗೆ ಬರತಕ್ಕಂಥ ಯಾವುದೇ ರೀತಿಯ ಘೋರವಾದಂಥ ಕಷ್ಟಗಳು ನಷ್ಟಗಳು ಹಾಗೆ ಇನ್ನಿತರ ಸಮಸ್ತ ಗ್ರಾಚಾರ ತೊಂದರೆ ಏನಿದ್ರು ಕೂಡ ಅದನ್ನು ಆ ಮಹಾಲಕ್ಷ್ಮಿಯು ಪರಿಹಾರ ಮಾಡಿಕೊಟ್ಟು ಭವಿಷ್ಯತ್ತಿನ ಉತ್ತರೋತ್ತರ ಅಭಿವೃದ್ಧಿ ಶ್ರೇಯಸ್ಸು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಏನುಂಟು ಅದನ್ನು ದೇವರ ಇವರಲ್ಲಿ ನಿವೇದನೆ ಮಾಡಿಕೊಂಡಲ್ಲಿ ಅದನ್ನು ಅವಳು ಶೀಘ್ರಮುಖವಾಗಿ ಅನುಗ್ರಹ ಮಾಡಿಕೊಟ್ಟು ನಿಮಗೆ ನಿಮ್ಮ ಗೃಹತ್ಯ ಸಂಸಾರದಲ್ಲಿ ಬರತಕ್ಕಂಥ ಯಾವುದೇ ರೀತಿಯ ಕಷ್ಟಗಳು ತೊಂದರೆಗಳಿದ್ದರೂ ಅದನ್ನೆಲ್ಲ ಪರಿಹಾರ ಮಾಡು. ಮುಖ್ಯವಾಗಿ ಆರೋಗ್ಯ ಸಂಬಂಧವಾದ ತೊಂದರೆಗಳು ಹಾಗೆ ವ್ಯವಹಾರ ಕ್ಷೇತ್ರಗಳಲ್ಲಿ ಬೇಕಾದ ತೊಂದರೆಗಳು ಹಾಗೆ ಉದ್ಯೋಗದಲ್ಲಿ ಅಡಚಣೆಗಳು ಹಾಗೆ ನಿಮ್ಮ ಇನ್ನಿತರ ತೊಂದರೆಗಳು ಏನಿದ್ರು ಕೂಡ ಅದನ್ನು ಪರಿಹಾರ ಮಾಡಿ ಭವಿಷ್ಯತ್ತಿನಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಶ್ರೇಯಸ್ಸು ಇಷ್ಟಾಭಿವೃದ್ಧಿ ಮೇಲ್ಕಾಲದಲ್ಲಿ ಇನ್ನು ಮುಂದಿನ ಭವಿಷ್ಯತ್ತಿನಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಶ್ರೇಯಸ್ಸನ್ನು ಪ್ರಗತಿಯನ್ನು ಮನಸ್ಸಿಬೇಕಾದ ನೆಮ್ಮದಿಯನ್ನೆಲ್ಲ ಅನುಗ್ರಹ ಮಾಡು. ನಿಮ್ಮ ಗ್ರಾಹಕತೆ ಕಾಲ ಬೇಕಾದ ಸಕಲ ಇದು ಸೌಭಾಗ್ಯ ಸಂಪತ್ತನ್ನೆಲ್ಲ ಅನುಗ್ರಹ ಮಾಡು. ಎಲ್ಲರೂ ಶ್ರೇಯಸ್ಸನ್ನು ಆ ಭಗವತಿಯು ಅನುಗ್ರಹ ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗಾಗಲಿ ದೊಡ್ಡವರಿಗೆ ಬರತಕ್ಕಂಥ ಯಾವುದೇ ರೀತಿಯ ವಿದ್ಯೆಗೆ ಬರತಕ್ಕಂಥ ತೊಂದರೆಗಳಿದ್ರು ಅದನ್ನು ಪರಿಹಾರ ಮಾಡಿಬಿಡು. ಆ ಆಯುಷ್ಯಕ್ಕೆ ಸಂಬಂಧವಾದ ಆಯುಷ್ಯ ಪ್ರತಿಯೊಂದು ದೋಷವನ್ನು ನಿವಾರಣೆ ಮಾಡು. ದೀರ್ಘಾಯುಷ್ಯ ಕ್ಷೇಮ ಆರೋಗ್ಯ ಭಾಗ್ಯ ಪ್ರಕಾಶ ನೆಮ್ಮದಿಯನ್ನು ಪ್ರಾಪ್ತಿ ಮಾಡಿಬಿಟ್ಟು ಎಲ್ಲ ರೀತಿಯ ಶ್ರೇಯಸ್ಸನ್ನು ಆ ಭಗವತಿಯು ರಂಗಪೂಜೆಯ ಪ್ರಸನ್ನ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡೇವೆ. ಅವನು ಶೀಘ್ರ ಅನುಗ್ರಹ ಮಾಡಿಬಿಟ್ಟು ಇನ್ನು ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಹಾಗೆ ನಿಮಗೆ ರಾಜ್ಯಾಂಗ ಗೌರವನ್ನೆಲ್ಲ ಪ್ರಾಪ್ತಿ ಮಾಡು. ನಿಮ್ಮ ಮನಸ್ಸಿನ ಎಷ್ಟಾರು ಏನುಂಟು ಅದನ್ನೆಲ್ಲ ನೋಡು. ನಿಮಗೆ ಎಲ್ಲ ರೀತಿಯ ರಾಜ್ಯಾಂಗ ಗೌರವ ಪಡೆದುಕೊಂಡು ನಿಮಗೆ ಎಲ್ಲ ಶ್ರೇಯಸ್ಸನ್ನು ಆ ಭಗವತಿ ಅನುಗ್ರಹ ಮಾಡಿ ಎಲ್ಲರೂ ಶ್ರೇಯಸ್ಸನ್ನು ಭಗವತಿಯು ಅನುಗ್ರಹ ಮಾಡಿಕೊಳ್ಬೇಕು ಅಂತೇಳಿ ವಿಶೇಷವಾಗಿ ಮಹಾಪೂಜೆಯ ರಂಗಪೂಜೆಯ ಪ್ರಸನ್ನ ಕಾಲ ದೇವರಲ್ಲಿ ಪ್ರಸನ್ನ ಪ್ರಾರ್ಥನೆ ಮಾಡಿಕೊಳ್ಳು. ಯಾಸ ಪದ್ಮಾಸನಸ್ಥ ವಿಪದ ಗಡಿಯರಿ ಪದ್ಮೋತ್ರ ಯದಾಚಿ ಗಂಭೀರಾವರ್ತನಾಭಿಸ್ತೋತ್ತರೀಯ ಲಕ್ಷ್ಮೀ ದಿರ್ಭೆ ಗಜೇಂದ್ರಿ ಋಣಸ್ಥಾವಿದಾಯ ಮುಗುಂಬೆ ನಿತ್ಯಂ ಸಾ ಪದ್ಮಾಸ್ತ ಮೋದೌರ್ಯ ರೋಮಂಗಲ್ಯೋಕ್ತ ಸರ್ವಂಗಲ ಮಾಂಗಲ್ಯೇ ಶ್ರೀ ಸರ್ವಾರ್ಥಾದಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೋವಿಂದ ಗೋವಿಂದ. ಕುಡ್ಲ ದಕ್ಷಿಣ ಎಸಿಪಿ ಶ್ರೀ ದಿನಕರ್ ಶೆಟ್ಟಿ, ಕೊಲ್ಲಿ ದುರ್ಗಾಂಬದ ಶ್ರೀ ದಿವಾಕರ್ ಬಗಂಬಿಲ ಸೇರಂಚ ಪರಿಸರದ ಪ್ರಮುಖರು ಪೂಜಾ ಕಾರ್ಯೋಡು ಪಾಲ್ಪಡೆದು ಪ್ರಸಾದನ್ ಪಡೆಗೊಂಡರು. ಶ್ರೀ ಬಾಲಕೃಷ್ಣರಾವ್ ಶ್ರೀಮತಿ ಸೀತಾಲಕ್ಷ್ಮಿ ದಂಪತಿಲು ಅರೆನಮಗೆ ಶ್ರೀ ಸುಧೀಂದ್ರರಾವ್ ಮರ್ಮಲು ಶ್ರೀಮತಿ ನಯನ ಮಗಲು ಶ್ರೀಮತಿ ಸುಪ್ರಭಾ ರಾವ್ ಪುಳ್ಳಿಯಲ್ಲು ಅನನ್ಯ ಶ್ರೇಯ ಬೊಕ್ಕ ಇಲ್ಲದಕ್ಲು ಪೂಜಾ ಸೇವೆದ ಮುತಾಲಿಕೆಡಿತ್ತೇರು.